ಬೆಳ್ತಂಗಡಿಯಲ್ಲೊಂದು ಡೇಂಜರಸ್ ಕಿರುಸೇತುವೆ ಇತ್ತು. ಭಾರಿ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಇಲ್ಲಿ ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕಾಗಿದೆ. ಬೆಳ್ತಂಗಡಿ ಮೂಡಬಿದ್ರೆ ಸಂಪರ್ಕಿಸುವ ಸೇತುವೆ ಇದಾಗಿದ್ದು, ಬೆಳ್ತಂಗಡಿ ತಾಲೂಕಿನ ಮರೋಡಿ ಕೆನ್ನೆದೋಡಿ ಸೇತುವೆ ಕುಸಿತವಾಗಿದೆ. ಕಳೆದ ಮಳೆಗಾಲದಲ್ಲೇ ಕುಸಿದಿದ್ದ ಸೇತುವೆಗೆ ಕಾಯಕಲ್ಪ ಒದಗಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ತಡೆಗೋಡೆ ಕುಸಿದು ವರ್ಷ ಕಳೆದರೂ ಕ್ರಮಕ್ಕೆ ಪಂಚಾಯತ್ ಮುಂದಾಗದ ಕಾರಣ ಸ್ಥಳೀಯರಲ್ಲಿ ಭೀತಿ ಎದುರಾಗಿದೆ. ಕಳೆದ ಬಾರಿ ಎಚ್ಚರಿಕೆಯ ಬ್ಯಾನರ್ ಅಳವಡಿಸಿ ಕೈಕಟ್ಟಿ ಕುಳಿತ ಪಂಚಾಯತ್ ಅಧಿಕಾರಿಗಳು ಬಳಿಕ ಈ ಮಳೆಗಾಲದಲ್ಲೂ ಆತಂಕ ಮುಂದುವರೆದಿದೆ. ಈ ನಡುವೆ ಸೇತುವೆಯಲ್ಲೂ ಬಿರುಕು ಕೂಡ ಕಾಣಿಸಿಕೊಂಡಿದೆ. ದಿನನಿತ್ಯ ಶಾಲಾ ವಾಹನಗಳು ಸಂಚರಿಸುವ ಸೇತುವೆ ಇದಾಗಿದ್ದು, ಸದ್ಯ ಮರೋಡಿ ಗ್ರಾಮ ಪಂಚಾಯತ್ ತಗಡು ಶೀಟು ಅಳವಡಿಸಿದೆ. ಘನ ವಾಹನ ಸಂಚಾರ ನಿಷೇಧ ಅಂತ ಸಣ್ಣ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಈ ಸೇತುವೆ ಬಿರುಕುಗೊಂಡು ಆವಾಗ ಪಂಚಾಯತ್ ಇದಕ್ಕೆ ಘನ ವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬ್ಯಾನರನ್ನು ಅಳವಡಿಸಿತ್ತು. ಕಳೆದ 2 ವರ್ಷಗಳು ತಂದರೂ ಈ ಸೇತುವೆ ನಡೆಯದೆ ಈಗ ಪಂಚಾಯತಿನಿಂದ ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ. ಹಾಗೂ ಮರುಡಿಯ ಜನರು ಒಂದು ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಮ್ಮ ಮರುಡಿ ಗ್ರಾಮದ ದುರದೃಷ್ಟಕರ. ಈ ರಸ್ತೆಯು ಮೂಡಬಿದ್ರೆ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೊಂಡಿರುವಂಥ ಸೇತುವೆ. ಈ ಸೇತುವೆಯಲ್ಲಿ ತುಂಬ 7-8 ಶಾಲೆಯ ಬಸ್ಸುಗಳು ಓಡಾಡುತ್ತವೆ. ಮೂಡಬಿದ್ರೆಯಿಂದ ನಾರಾವಿ ಕಡೆ ಹೋಗುವಂಥ ವಾಹನಗಳು ತೆರಳುತ್ತವೆ. ಆದರೂ ಈ ಸೇತುವೆ ಇದುವರೆಗೆ ನಡೆದಿಲ್ಲ. ದೊಡ್ಡ ದುರ್ಘಟನೆ ನಡೆಯುವ ಮೊದಲು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಕಾರ್ಯಪ್ರವೃತ್ತಿಗಳನ್ನು ಮಾಡಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಸಂದೇಶವನ್ನು ಕಳಿಸುತ್ತೇನೆ. ಜನಪ್ರತಿನಿಧಿಗಳು ಈ ರಸ್ತೆ ಮುಖಾಂತರ ಆಚೆ ಈಚೆ ಓಡಾಡುತ್ತಿದ್ದರೂ ಕಣ್ಣಿದ್ದು ಕುರುಡರಂತೆ ಈ ಸೇತುವೆ ಮಾಡುವ ಪ್ರಕ್ರಿಯೆಯಲ್ಲಿ ಯಾರು ಮುಂದುವರಿಯಲಿಲ್ಲ.